ನಮಸ್ಕಾರ, ನಾನು ಕಾವ್ಯ. ಅಸ್ತ್ರ ಗ್ರೂಪ್ ಪ್ರೆಸೆನ್ಸ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ ಎಂಜಿಎಂ ರಿಯಾಲಿಟಿ, ಸಾಪ್ರಾಯೋಜಕರಾಗಿ ಬಿಡಿಜಿ ಎಂಟರ್ಪ್ರೈಸಸ್, ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇವತ್ತಿನ ಸುದ್ದಿಗೊಂದು ಗುದ್ದುವಿನ ವಿಚಾರ ಉತ್ಸವಾಚರಣೆಗೆ ಕಡಿವಾಣ, ದಿಶಾ ಸಭೆಯಲ್ಲಿ ವಿರೋಧ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಬಗೆಗೆ ದಿಶಾ ಸಭೆಯನ್ನ ನೇತ್ರಾವತಿ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ದಕ್ಷಿಣ ಕನ್ನಡ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅಧ್ಯಕ್ಷತೆಯಲ್ಲಿ ಜರುಗಿತು. ಸಭೆಯಲ್ಲಿ ಪೊಲೀಸ್ ಇಲಾಖೆ ಜಿಲ್ಲೆಯಲ್ಲಿ ಗಣೇಶೋತ್ಸವ, ದಸರಾ ಆಚರಣೆಗೆ ರಾತ್ರಿ 11:30 ಮಿತಿ ಹೇರಿರುವುದಕ್ಕೆ ಬಿಜೆಪಿ ಶಾಸಕರಿಂದ ಪ್ರಬಲ ಪ್ರತಿರೋಧ ಸಭೆಯಲ್ಲಿ ವ್ಯಕ್ತವಾಯಿತು. ಶಾಸಕ ಡಾಕ್ಟರ್ ವೈ ಭರತ್ ವಿಷಯ ಪ್ರಸ್ತಾಪಿಸಿ, ಪೊಲೀಸರು 11:30ರೊಳಗೆ ಎಲ್ಲ ಆಚರಣೆ ನಿಲ್ಲಿಸಬೇಕು ಎಂಬ ಸುತ್ತೋಲೆ ಹೊರಡಿಸಿದ್ದಾರೆ. ಆದರೆ ಅಷ್ಟರೊಳಗೆ ಉತ್ಸವಗಳನ್ನು ಮುಕ್ತಾಯಗೊಳಿಸುವುದು ಸಾಧ್ಯವಾಗದು. ಕರಾವಳಿಯಲ್ಲಿ ಹಲವು ವರ್ಷಗಳಿಂದ ಪಾರಂಪರಿಕವಾಗಿ ಚೌತಿ, ನವರಾತ್ರಿ, ದೀಪಾವಳಿ ಉತ್ಸವಗಳು ನಡೆಯುತ್ತಿವೆ. ಇಂತಹ ಉತ್ಸವಗಳು ರಾತ್ರಿಯೇ ನಡೆಯುವುದರಿಂದ ಸಮಯದ ಪರಿಮಿತಿ ನಿಗದಿಗೊಳಿಸುವಂತಿಲ್ಲ ಎಂದರು. ಶಾಸಕ ವೇದವ್ಯಾಸ್ ಕಾಮತ್ ಅವರು ಧ್ವನಿಗೂಡಿಸಿ, ಮಂಗಳೂರು ದಸರಾ ಉತ್ಸವ ರಾತ್ರಿ ಪೂರ್ತಿ ನಡೆಯುತ್ತಿದೆ, ಹಾಗಿರುವಾಗ ಅಲ್ಲಿ ಸಮಯದ ಮಿತಿ ಹೇರುವುದು ಹೇಗೆ ಎಂದರು. ಜಿಲ್ಲಾಧಿಕಾರಿ ದರ್ಶನ್ ಅವರು ಮಾತನಾಡಿ, ಈ ಬಗ್ಗೆ ಪೊಲೀಸ್ ಇಲಾಖೆ ಜೊತೆ ಮಾತುಕತೆ ನಡೆಸುವುದಾಗಿ ಹೇಳಿದ್ರು. ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಲಾ ಅಂಡ್ ಆರ್ಡರ್ ನ ಮೇಂಟೈನ್ ಮಾಡಬೇಕಂತ ಕೆಲವು SOP ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೋಟೋಕಾಲ್ಸ್ ಯಾವುದು ನಮ್ಮ ಗಣೇಶ ಚೌತಿಗೆ ಮತ್ತೆ ಕೃಷ್ಣಾಷ್ಟಮಿಗೆ ಎಲ್ಲ ಕೊಟ್ಟಿದ್ದಾರೆ. ಅದರಲ್ಲಿ DJ ಇಲ್ಲ, ಅದೆಲ್ಲ ಇಲ್ಲ. ಮೇ ಬಿ ವಿ ಕ್ಯಾನ್ ಅಗ್ರಿ ಆನ್ ಫ್ಯೂ ಥಿಂಗ್ಸ್. ಬಟ್ 10:30 ಒಳಗೆ ನೀವು ಕಾರ್ಯಕ್ರಮನ ಮುಗಿಸ್ಬೇಕು, ನೀವೆಲ್ಲ ಕಡೆ CCTV ಕ್ಯಾಮರಾ ಹಾಕಬೇಕು. ಇದು ಸ್ವಲ್ಪ ಕಷ್ಟ ಆಗ್ತದೆ, ಯಾಕಂದ್ರೆ 10:30 ಒಳಗೆ ನಾವು ಹಿಂದಿನ ಇಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ. ವಿ ನೆವರ್ ಫೇಸ್ ಲಾ ಅಂಡ್ ಆರ್ಡರ್ ಇಶ್ಯೂ. 10:30 ಒಳಗೆ ನೀವು ಮುಗಿಸೋದಕ್ಕೆ ಕೆಲವು ಸತಿ ಕಷ್ಟ ಆಗ್ತದೆ. ಪುನಃ 10:30 ಒಳಗೆ ಮುಗಿಸಿದ್ರೆ ಪುನಃ ಆರ್ಗನೈಸರ್ಸ್ ಮೇಲೆ ಕೇಸ್ ಹಾಕೋದು, ಅದು ಇದು ಎಲ್ಲ ಆದ್ರೆ ನಮ್ಗೆ ಒಳ್ಳೆ ಒಂದು ಶಾಂತಿಯಿಂದ ನಮ್ಮ ಹಬ್ಬವಂತ ನಾವು ಆಚರಣೆ ಮಾಡ್ಲಿಕ್ಕೆ ಆಗದಿದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಹಿಂದೆ ಸಾಗಿದೆ, ಹಿಂದೆ ಸೆಲ್ಲಿ ಕಾರ್ಯಕ್ರಮ ಆಗಿದೆ, ಚೌತಿ, ಅಷ್ಟಮಿ, ಯಾವುದೇ ಪ್ರಾಬ್ಲಮ್ ಇಲ್ಲ. ಈಗ 10:30 ಅಂತ ಏನೋ ಒಂದು ಪ್ರೋಟೋಕಾಲ್ ಕೊಟ್ಟಿದ್ದಾರೆ. ಅದು ನಮ್ಗೆ 10:30 ಅಟ್ಲೀಸ್ಟ್ 12 ಆಗ್ತದೆ. ಆಚೆ ಈಚೆ ಆಗುವಾಗ ಕಾರ್ಯಕ್ರಮ ವೈಂಡ್ ಅಪ್ ಮಾಡುವಾಗ ಮಿನಿಮಮ್ 12 ಆಗ್ತದೆ. 12:30 ಆಗ್ತದೆ. ಈಗ ಎಷ್ಟು ಕೊಟ್ಟಿಲ್ಲ, 10:30 ಸಾಕಾಗುದಿಲ್ಲ ನಮ್ಗೆ ಅಂತ ಹೇಳ್ತಾರೆ. 12:30 ಕೊಟ್ರೆ ಮುಂದೆ ಪೊಲೀಸ್ ಕಮಿಷನ್ ಇಲ್ಲ ಅಂತ ಈ ಸಭೆ ನಾನು ಕೇಳೋದು ಪೊಲೀಸ್ ಇಲಾಖೆ ಅಥವಾ ಜಿಲ್ಲಾಡಳಿತ ಸರ್, ಯಾವ್ದಾದ್ರು ಒಂದು ಧಾರ್ಮಿಕ ಕಾರ್ಯಕ್ರಮ ಆಸ್ ಪರ್ ದ ರೂಲ್ ಯು ನಾಟ್ ಗಿವ್ ಸೌಂಡ್ ಪರ್ಮಿಷನ್ ಆಫ್ಟರ್ 10:30 or 11 ಆಸ್ ಪರ್ ದ ಕೋರ್ಟ್ ಆರ್ಡರ್. ಬಟ್ ಯಾವ್ದಾದ್ರು ಒಂದು ದೈವಸ್ಥಾನ, ದೇವಸ್ಥಾನ, ಯಕ್ಷಗಾನ ಅಥವಾ ಇನ್ನಿತರ ಯಾವುದೇ ಕಾರ್ಯಕ್ರಮ, ಉತ್ಸವ ಇತ್ಯಾದಿಗಳು, ಅಷ್ಟಮಿ, ಚೌತಿ, ನವರಾತ್ರಿ 10:30 ಒಳಗಡೆ ಮುಗಿಸ್ಲಿಕ್ಕೆ ಆಗತ್ತೆ. ಏನೋ ಕಣ್ಣು ಪುಸ್ತಕ ಇದೆ ಅಂತ ಕೊಡಿ ಅಂತ ಹೇಳಿದ್ರೆ ನೀವು ಎಲ್ಲರಿಗೂ ಏನು ಯಾವ ರೀತಿಯ ವ್ಯವಸ್ಥೆ ಮಾಡ್ತೀವಿ? ನನಗೆ ನಿಮ್ಮ ಹತ್ರ ಕೇಳೋದು, ನೀವು ಇವ್ರದ್ದು ಡಿಸ್ಟ್ರಿಕ್ಟ್ ದಂಡಾಧಿಕಾರಿ, ನಿಮ್ಗೂ ಗೊತ್ತಿಲ್ಲದಂತ ಈ ರೀತಿಯ ವ್ಯವಸ್ಥೆಗಳು ಆಗತ್ತೆ ನಮ್ಗೆ ಗೊತ್ತಿಲ್ಲ. ಆದ್ರೆ ನೀವು ಒಂದು ನೋಡಬೇಕು ಸರ್, ಎಲ್ಲೂ ಆಗಲ್ಲ ಸರ್. ಸ್ಪೀಕರ್ ಅವರಿಂದ ಹಿಡಿದು, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹಿಡಿದು, ಶಾಸಕರಿಂದ ಹಿಡಿದು ಎಲ್ಲರೂ ರಾತ್ರಿ 2 ಗಂಟೆಗೆ ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ, ಅಧಿಕಾರಿಗಳು ಭಾಗವಹಿಸ್ತೇವೆ. ನೀವು ಪತ್ರಿಕೆಯಲ್ಲಿ ಒಂದು ನಾವು ಕೇಳಲಿಕ್ಕೆ ತಯಾರಿಲ್ಲ. ನಾನು ನಿಮ್ಮ ಹತ್ರ ಹೇಳಿದೆ, ನೀವು ಅದನ್ನು ಸರಿಪಡಿಸಿಕೊಂಡು ಆರ್ಡರ್ ಕೊಡಿ, ಇಲ್ಲದ್ರೆ ಸುಮ್ಮನೆ ಆರ್ಡರ್ ಕೊಟ್ಟದಂತೆ ಇಡೀ ಊರಿಗೆ ಅಷ್ಟಮಿ ಚೌತಿ ಮಾಡಿದಕ್ಕೆ ನಾವೆಲ್ಲ ಕೇಸ್ ಹಾಕೊಳ್ಬೇಕಾಗ್ತದೆ ಅಷ್ಟೇ. ಸುಮ್ಮನೆ ಅದೇ ಮೈ ತಾವು ಗಮನಕ್ಕೆ ತಂದಿರಿ ಸರ್. ಒಂದ್ಸರಿ ಕಮಿಷನರ್ ಹತ್ರ ಮಾತಾಡಬೇಕಾಗ್ತದೆ. ಯಾಕಂದ್ರೆ ಇದು ಕಮಿಷನರ್ ಸಂಬಂಧ ಮೈಟ್ ಬಿ ಡನ್ ಇನ್ ಗುಡ್ ಫೇತ್, ಒಳ್ಳೆ ವಿಷಯಗಳನ್ನ ಮಾಡಿರ್ಬೋದು. ಬಟ್ ನಾವು ಹಿಂದಿಂದ ಆಗ್ತಾ ಇದೆ, ಇಲ್ಲಿ ಏನ್ ಸಮಸ್ಯೆ ಬರಲಿಲ್ಲ. ಮತ್ತು ಪುನಃ ನೀವು ಎಲ್ಲ ಕಡೆ CCTV ಹಾಕಿ ಅಂತ ಹೇಳಿ ನಾವು ಇಟ್ಸ್ ಗೋಯಿಂಗ್ ಟು ಕಾಸ್ಟ್ ಅಸ್. ಎಲ್ಲರಿಗೂ ಎಲ್ಲ ಅಷ್ಟು ಕಡೆ ಕೃಷ್ಣಾಷ್ಟಮಿ ಮಾಡ್ತಾರೆ, ಶಾರದೋತ್ಸವ ಮಾಡ್ತಾರೆ, ಎಲ್ಲ CCTV ಎಲ್ಲ ಹಾಕ್ಲಿಕ್ಕೆ ಪುನಃ ಖರ್ಚಾಗ್ತದೆ ಅದಕ್ಕೆಲ್ಲ. ಸೊ ಜಸ್ಟ್ ಒಂದು ಮೀಟಿಂಗ್ ಮಾಡಿ ಹೌ ಬೆಟರ್ ಟು ಸಾಲ್ವ್ ಇಟ್ ಅಂತ ನೀವೊಂದು ಕರೆದು ಮಾತಾಡಿ. ಕಮಿಷನರ್ ಅವ್ರ ಹತ್ರ ಒಂದ್ಸರಿ ಮಾತಾಡ್ತೀನಿ. ಬಟ್ ತಾವು ಮಾತಾಡಿದಿರೋ ಇಲ್ಲೋ ನನಗೆ ಗೊತ್ತಿಲ್ಲ. ಸರ್ ಹತ್ರ ಒಂದ್ಸರಿ ಮಾತಾಡಿದ್ರೆ ಬೆಟರ್ ಅನ್ಕೊಂತೀನಿ.
ಅಲ್ಲ, ನಾವಿನ್ನು ಮಾತಾಡ್ಲಿಲ್ಲ, ಬಂದದಷ್ಟೇ, ನಮಗೆ ಈಗ ಗೊತ್ತಾಗಿದ್ದಷ್ಟೇ. ಬಟ್ ಆಸ್ ಅ DC ನಾವು ನಮ್ಮ ಸಮಸ್ಯೆ ನಿಮ್ಮ ಹತ್ರ ಹೇಳಲೇಬೇಕಾಗ್ತದೆ. ಈಗ ಮೀಟಿಂಗ್ ಇದ್ದ ಹೇಳಿದ್ದೇವೆ, ಈಗ ಮಿನಿಸ್ಟರ್ ಮೀಟಿಂಗ್ ಆದ್ರೆ ಪುನಃ ಅದನ್ನು ತೆಗಿತೇವೆ. ಈಗಿಂದ ಆರ್ಡರ್ ಆಮೇಲೆ ಬಂದಿದೆ, ಇಲ್ಲಿಂದ್ರೆ ಮಿನಿಸ್ಟರ್ ಜಿಲ್ಲಾ ಮೀಟಿಂಗ್ ಅದರಲ್ಲಿ ತೆಗಿಯುವಾಗ ನಾವು ಟೇಕನ್ ಇಟ್, ನಾವೆಲ್ಲ ಸಹ ಆ ವಿಷಯದಲ್ಲಿ ಮಾತಾಡ್ತೇವೆ. ಫೈನ್ ಸರ್, ನಾನು ಕಮಿಷನರ್ ಅವ್ರ ಜೊತೆ ಒಂದ್ಸರಿ ಮಾತಾಡ್ತೀನಿ. ಮೆರವಣಿಗೆ ಹೋಗುವಾಗ ಟೇಕ್ ಟೈಮ್. ಹೋಗಿ ನೀವು ಅವ್ರನ್ನ ಓಡಿಸ್ಲಿಕ್ಕೆ ಆಗ್ತಾನೆ ಜನರ ಹತ್ರ, ಬೇಗ ಓಡಿ ಪೊಲೀಸರು ಟೈಮ್ ಕೊಟ್ಟಿದ್ದಾರೆ, ನಿಮ್ದು ಹಬ್ಬ ಇಷ್ಟಕ್ಕೆ ಮುಗಿಬೇಕು, ನಾಳೆ ಬೇರೆ ಹಬ್ಬ ಸ್ಟಾರ್ಟ್ ಮಾಡಿ. ನಾಟ್ ಪಾಸಿಬಲ್, ಮಂಗಳೂರು ದಸರಾ ಮೈಸೂರು ನಂತರ ಫೇಮಸ್. ದಸರಾ ಹೊರಡೋದು ರಾತ್ರಿ 8 ಗಂಟೆ, ಮುಟ್ಟುದು ಬೆಳಿಗ್ಗೆ, ದೇವರನ್ನ ನೀರಿಗೆ ಹಾಕೋದು ಬೆಳಿಗ್ಗೆ, ಎಲ್ಲ ತರಿಸಿಗೆ ಬೆಳಿಗ್ಗೆ ಆಗ್ತದೆ. ಇನ್ ಬೇರೆ ನೀವು ಹಾಗಾದ್ರೆ ದಸರಾ ಮಾಡಬೇಡಿ ಅಂತ ಹೇಳ್ತೀರಾ ಪೊಲೀಸರು? ನನ್ಗೆ ಗೊತ್ತಿಲ್ಲ ಈ ರೀತಿಯ ಜನರು ರಿಯಾಕ್ಟ್ ಮತ್ತು ಬೇರೆ ರೀತಿಯ ರಿಯಾಕ್ಟ್ ಆಗೋ ರೀತಿ ನಾವು ಮಾಡಬಾರ್ದು ಸರ್. ರಸ್ತೆಯಲ್ಲಿ ಅರ್ಜೆಂಟ್ ಆಗ್ತಂತ ರಸ್ತೆಯಲ್ಲಿ ವೆಹಿಕಲ್ ಬಿಡಬೇಡಿ ಅಂತ ರೀತಿಯಲ್ಲಿ ಆಗ್ತದೆ. ಇದು ಗವರ್ಮೆಂಟ್ ಸ್ಕೂಲ್ಸ್ಗೆ ಒಂದು ಸುತ್ತಲನೇನೋ ಕೊಟ್ಟಿದ್ರು, ಪುನಃ ಅದನ್ನ ರಿಪೀಟ್ ಮಾಡಿ ಲಾಸ್ಟ್ ಟೈಮ್ ಕಳಿಸಿದ್ರು. ಬಟ್ ಪ್ರೈವೇಟ್ ಸ್ಕೂಲಿಗೆ ಸಹ ಈಗ ಫಾರ್ ಎಕ್ಸಾಂಪಲ್ ನಾವು ಕೆಲವು ಕಡೆಗಳಲ್ಲಿ ಸಾರ್ವಜನಿಕ ಕಾರ್ಯಕ್ರಮವನ್ನ ಸ್ಕೂಲಲ್ಲಿ ಅಥವಾ ಸ್ವಲ್ಪ ಪರ್ಮಿಷನ್ ತಗೊಂಡು ಅವರು ಸ್ವಲ್ಪ ಜಾಗ ಗ್ರೌಂಡ್ ಅಲ್ಲಿ ಇರ್ತದೆ, ಆ ಜಾಗ ಗ್ರೌಂಡ್ ಅನ್ನ ಸ್ಥಳೀಯರು ಯೂಸ್ ಮಾಡ್ತಾರೆ ಶಾರದೋತ್ಸವಕ್ಕೆ, ಗಣಪತಿಯನ್ನ ಕೂರಿಸಲಿಕ್ಕೆ ಸೈಡ್ ಅಲ್ಲಿ ಎಲ್ಲ. ಪ್ರೈವೇಟ್ ಸ್ಕೂಲ್ ಹೇಳಿದ್ದು ಬೈ ದ ವೇ, ಅದು ಸಹ ಮಾಡಬಾರ್ದು ಅನ್ನುವಂತ ಒಂದು ಸುತ್ತೋಲೆ ಏನೋ ಬಂದಿತ್ತು. ಆಮೇಲೆ ಏನೆಲ್ಲ ಸರ್ಕಸ್ ಮಾಡಿ ಮಿನಿಸ್ಟರ್ ಹತ್ರ ಮಾತಾಡಿ ಒಂದು ಏನೋ ಪ್ರೆಷರ್ ಅಲ್ಲಿ ಪೊಲೀಸರಾಗ್ಲಿ ಡಿಪಾರ್ಟ್ಮೆಂಟ್ ಆಗ್ಲಿ ಯಾವ್ದು ಕರೆಕ್ಟ್ ಆಗಿ ಪರ್ಮಿಷನ್ ಕೊಡ್ಲಿಲ್ಲ. ಮಿನಿಸ್ಟರ್ ಹೇಳಿದ್ರು, ಮತ್ತೊಬ್ರು ಹೇಳಿದ್ರು ಅಂತ ನಾವು ಅಲ್ಲೇ ಎಲ್ಲೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ನಡ್ಸ್ಕೊಂಡು ಹೋಗಿದ್ವಿ. ಅದು ಸ್ವಲ್ಪ ಸಮಸ್ಯೆ ಆಗ್ತದೆ. ಪ್ರೈವೇಟ್ ಸ್ಕೂಲ್ಸಿಗೆ ನೀವು ಅದನ್ನೇ ಮಾಡಬಾರ್ದು ಅಂತ ಕೊಟ್ರೆ ಉದ್ದೇಶ ಏನಂತ ನಂಗೆ ಗೊತ್ತಿಲ್ಲ ಸರ್ಕಾರದ್ದು, ಬಟ್ ಸಮಸ್ಯೆ ಏನು ಮಾಡ್ತದೆ ಅದು. ಇಲ್ಲಿಂದು ಪ್ರೈವೇಟ್ ಸ್ಕೂಲ್ ಇರುವಾಗ ತಾವು ಇವಾಗ ರೇಟ್ ಮಾಡಿದ್ರೆ ಜಸ್ಟ್ ಚೆಕ್ ಯಾವ ರೀತಿ ಇದೆ. ನನಗೆ ನಿಜವಾಗ್ಲೂ ಇಲ್ಲಿ ಯಾವ ರೀತಿ ಇದು ಅಂತ എനിക്ക് ಗೊತ್ತಿಲ್ಲ. ಬಟ್ DDP ಅವರು ಒಂದು ಲೇಟೆಸ್ಟ್ ಸರ್ಕ್ಯುಲರ್ ಏನ್ ಕೊಡ್ತಾರೆ ಅದ್ರ ಬಗ್ಗೆ ನಾನು ಒಂದ್ಸರಿ ನೋಡಿ ಅದು ಕೂಲಂಕುಷವಾಗಿ ಪರಿಶೀಲಿಸ್ತೀನಿ. ನಾಗೇಶ್ ಕಾಪೂರು, ವಿ4 ನ್ಯೂಸ್, ಮಂಗಳೂರು. ಇವತ್ತಿನ ಸುದ್ದಿಗೊಂದು ಗುದ್ದುವಿನಲ್ಲಿ ಹಿರಿಯ ಪತ್ರಕರ್ತರಾದ ಮೋಹನ್ ಬೋಳಂಗಡಿಯವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಕರಾವಳಿಯಲ್ಲಿ ಹಬ್ಬ ಆಚರಣೆಗಳಿಗೆ ಸಮಯದ ಮಿತಿ ಹೇರುವುದು ಎಷ್ಟು ಸರಿ ಅಂತ, ಈ ಹಿಂದೆಯೂ ಉತ್ಸವಗಳು ಯಥಾವತ್ತಾಗಿ ನಡೀತಾ ಇತ್ತು, ಈ ಬಗ್ಗೆ ದಿಶಾ ಸಭೆಯಲ್ಲಿ ಚರ್ಚೆ ಕೂಡ ಆಗಿದೆ. ನೋಡಿ, ಮಂಗಳೂರಿನಲ್ಲಿ 2 ಉತ್ಸವಗಳು, 3 ಉತ್ಸವಗಳು. ಯಾಕಂತ ಹೇಳಿದ್ರೆ ಮೊಸರು ಕುಡಿಕೆ ಕೃಷ್ಣ ಜನ್ಮಾಷ್ಟಮಿ, ಅದ ನಂತರ ಬರುವಂತಹ ಗಣೇಶ ಚತುರ್ಥಿ, ಅದ ನಂತರ ಬರುವಂತಹ ನವರಾತ್ರಿ ಉತ್ಸವ. ಈ 3 ಉತ್ಸವಗಳು ಮಂಗಳೂರು ನಗರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತಿರುವಂಥ ಉತ್ಸವಗಳು. ನಗರದ ಪ್ರತಿಯೊಬ್ಬರು ಆ ಉತ್ಸವಗಳಲ್ಲಿ ಭಾಗಿಗಳಾಗ್ತಾರೆ. ಆದ್ದರಿಂದಾಗಿ ಅದಕ್ಕೆ ಸಮಯ ನಿಗದಿಪಡಿಸುವಂತಹ ಪ್ರಸ್ತಾಪನೆ ಈಗ ಜಿಲ್ಲಾ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ನಿಮಗೆ ಗ್ರಾಮಾಂತರ ಮಟ್ಟದಲ್ಲಿ ಬೇರೆ, ನಗರ ಮಟ್ಟದಲ್ಲಿ ಬೇರೆ. ಇಲ್ಲಿ ಮಂಗಳೂರು ನಗರ ಅಂತ ಹೇಳಿದರೆ ಕಮಿಷನರೇಟ್ ವ್ಯಾಪ್ತಿ, ಕಮಿಷನರಿಗೆ ದಂಡಾಧಿಕಾರಿ ಜವಾಬ್ದಾರಿ ಇದೆ, ಜಿಲ್ಲಾಧಿಕಾರಿಗಳಿಗೆ ಇರುವಂತಹ ಜವಾಬ್ದಾರಿ ಪೊಲೀಸ್ ಕಮಿಷನರಿಗೂ ಇದೆ. ಅದರಿಂದಾಗಲಿ ಅವರು ಯಾವುದೇ ಒಂದು ಆದೇಶವನ್ನು ಆ ಅಧಿಕಾರದ ನೆಲೆಯಲ್ಲಿ ಮಾಡಿದರೆ ನೀವು ಅದನ್ನು ಪಾಲಿಸಲೇಬೇಕು. ಮಂಗಳೂರು ನಗರ ಪೊಲೀಸ್ ಆಯುಕ್ತ ಅಂತ ಹೇಳಿದರೆ ಕೇವಲ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಹಿರಿಯ ಅಧಿಕಾರಿ ಅಂತ ಅಲ್ಲ, ಅವರಿಗೆ ದಂಡಾಧಿಕಾರಿಯ ಜವಾಬ್ದಾರಿಯೂ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಹೇಗೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ದಂಡಾಧಿಕಾರಿಗಳಾಗಿರ್ತಾರೋ ಅದೇ ರೀತಿ ಮಂಗಳೂರು ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯ 16 ಪೊಲೀಸ್ ಠಾಣೆಗಳ ವ್ಯಾಪ್ತಿಗಳಿಗೆ ಮಂಗಳೂರು ನಗರ ಪೊಲೀಸ್ ಆಯುಕ್ತರೇ ದಂಡಾಧಿಕಾರಿಗಳು. ಅವರದ್ದು ಒಂದು ನ್ಯಾಯಾಲಯ ಇದೆ. ಜಿಲ್ಲಾಧಿಕಾರಿಗಳ ನ್ಯಾಯಾಲಯ ಹೇಗೆ ಇದೆಯೋ ಅದೇ ರೀತಿ ಪೊಲೀಸ್ ಕಮಿಷನರ್ದು ಒಂದು ನ್ಯಾಯಾಲಯ ಇದೆ. ಕೆಲವೊಂದು CRPC ಸೆಕ್ಷನ್ಗಳಿಗೆ ಸಂಬಂಧಪಟ್ಟಂಥ ತೀರ್ಮಾನಗಳನ್ನು ಅವರೇ ಕೊಡಬೇಕು. ಆದ್ದರಿಂದ ಕಾನೂನು ಮತ್ತು ಶಿಸ್ತು ಕಾಪಾಡುವ ನಿಟ್ಟಿನಲ್ಲಿ ಅವರು ಏನು ತೀರ್ಮಾನ ತಗೊಳ್ತಾರ, ಅವರು ಏನು ಆದೇಶವನ್ನು ಮಾಡ್ತಾರ, ಅದು ಪಾಲನೆ ಆಗಲೇಬೇಕು. ಅದರಿಂದಾಗಿ ಈಗ ಅವರು ಕೊಟ್ಟಿರುವ ಆದೇಶ ಏನು ಅಂತ ಹೇಳಿದರೆ, ಶ್ರೀಕೃಷ್ಣ ಜನ್ಮಾಷ್ಟಮಿ, ಗಣೇಶ ಚತುರ್ಥಿ ಮತ್ತು ನವರಾತ್ರಿ ಈ 3 ಹಬ್ಬಗಳನ್ನು ನೀವು ರಾತ್ರಿ 11:30 ಗಂಟೆಯ ಒಳಗೆ ಮುಗಿಸಬೇಕು ಅಂತೇಳಿ, ಅದರ ಒಳಗೆ ಮುಗಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಹೇಳಿ ಜನಪ್ರತಿನಿಧಿಗಳು ದಿಶಾ ಸಭೆಯಲ್ಲಿ ಪ್ರಸ್ತಾಪ ಮಾಡಿದರು. ವಾಸ್ತವವಾಗಿ ದಿಶಾ ಸಭೆ ಅಂತ ಕರೆಯುವುದು 3 ತಿಂಗಳಿಗೊಮ್ಮೆ
ಸನ್ಮಾನ್ಯ ಲೋಕಸಭಾ ಸದಸ್ಯರ ಅಧ್ಯಕ್ಷತೆಯಲ್ಲಿ ಕರೆಯುವಂಥ ಸಭೆ. ಜಿಲ್ಲೆಯ ಎಲ್ಲ ಶಾಸಕರು, ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಭಾಗವಹಿಸುವಂಥ ಸಭೆ. ಆ ಸಭೆಯಲ್ಲಿ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸಬೇಕು, ಯಾವೆಲ್ಲ ಕಾರ್ಯಕ್ರಮಗಳು ಆಗಬೇಕು ಎನ್ನುವುದರ ಬಗ್ಗೆ ವಿಸ್ತೃತವಾದ ಚರ್ಚೆ ಆಗಬೇಕು. ಯಾಕಂತ ಹೇಳಿದರೆ ಎಲ್ಲ ಕಡೆಯ ಜನಪ್ರತಿನಿಧಿಗಳು ಅಲ್ಲಿಗೆ ಬರೋದ್ರಿಂದ ಅವರವರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಯಾವ ಯಾವ ಅಭಿವೃದ್ಧಿ ಕೆಲಸಗಳಾಗಬೇಕು, ಅದಕ್ಕೆ ಇರುವಂಥ ಸಾಧಕ ಬಾಧಕಗಳೇನು, ತೊಡಕುಗಳೇನು, ಅಧಿಕಾರಿ ವರ್ಗ ಅದಕ್ಕೆ ಯಾವ ರೀತಿಯಲ್ಲಿ ಸ್ಪಂದಿಸಬೇಕು, ಈ ರೀತಿಯಾಗಿ ವಿಸ್ತೃತವಾದ ಚರ್ಚೆ ಆಗಬೇಕು. ಅಂತಹ ಸಭೆಯಲ್ಲಿ ಈ ವಿಚಾರ ಚರ್ಚೆ ಆಗಿದೆ. ಆದರೆ ವಾಸ್ತವ ಏನು ಅಂತ ಹೇಳಿದರೆ, ಗಣೇಶ ಚತುರ್ಥಿಯಲ್ಲಿ ಮುಖ್ಯ ಇರೋದು ಮಂಗಳೂರು ಗಣೇಶೋತ್ಸವ ಅಂತ ಹೇಳೋದು. ಮಂಗಳೂರಿನ ನೆಹರು ಮೈದಾನದಲ್ಲಿ ಪ್ರತಿಷ್ಠಾಪಿಸಲ್ಪಡುತ್ತಿರುವಂತಹ ಹಿಂದೂ ಯುವ ಸೇನೆಯ ಗಣೇಶೋತ್ಸವ. ಎರಡನೇದು ನವರಾತ್ರಿ ಉತ್ಸವದಲ್ಲಿ ಕುದ್ರೋಳಿ ಶ್ರೀ ಗೋಕರ್ಣಾಥೇಶ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಲ್ಪಡುವಂತಹ ನವದುರ್ಗೆಯರು, ಶಾರದಾ ಮಾತೆ, ಇದರ ವಿಜೃಂಭಣೆಯ ಮೆರವಣಿಗೆ. ಅಷ್ಟಮಿಯ ವಿಚಾರಕ್ಕೆ ಬಂದಾಗ ಕದ್ರಿ ದೇವಸ್ಥಾನದಲ್ಲಿ ನಡೆಯುವಂಥ ಅಷ್ಟಮಿ ಉತ್ಸವ, ಅತ್ತಾವರದಲ್ಲಿ ಚಕ್ರಪಾಣಿ ದೇವಸ್ಥಾನದಲ್ಲಿ ನಡೆಯುವ ಅಷ್ಟಮಿ ಉತ್ಸವ, ಮತ್ತು ಉರ್ವಸ್ಟೋರ್ನಲ್ಲಿ ನಡೆಯುವಂಥ ಅಷ್ಟಮಿ ಉತ್ಸವ. ಈ ಮೂರು ಉತ್ಸವಗಳು ಇಲ್ಲಿ ಜನಪ್ರಿಯವಾದದ್ದು ಮತ್ತು ವಿಜೃಂಭಣೆಯಿಂದ ಆಗುವಂಥದ್ದು. ಬೇರೆ ಬೇರೆ ಕಡೆಗಳಲ್ಲಿಯೂ ಸಹ ಗಣೇಶೋತ್ಸವ ಆಗ್ತದೆ, ಅಷ್ಟಮಿಗಳಾಗ್ತದೆ, ನವರಾತ್ರಿ ಪೂಜೆಗಳಾಗ್ತದೆ, ಎಲ್ಲವೂ ಆಗ್ತದೆ, ಬೇರೆ ಬೇರೆ ಕಡೆಗಳಲ್ಲೂ ಆಗ್ತದೆ. ಆದರೆ ಆ ಉತ್ಸವಗಳು ಸಾರ್ವಜನಿಕವಾಗಿ ಅತ್ಯಂತ ವಿಜೃಂಭಣೆಯಿಂದ ಆಗುವಂಥದ್ದಲ್ಲ, ಆಯಾ ಪ್ರದೇಶಕ್ಕೆ ಸೀಮಿತವಾಗಿ ಆಗುವಂತಹ ಉತ್ಸವಗಳು, ಆಚರಣೆಗಳು. ಆದ್ದರಿಂದಲೇ ಅದು ಎಷ್ಟು ನೀವು ಉದ್ದ ಎಳೆದ್ರು 12 ಗಂಟೆ ಒಳಗೆ ಮುಗಿತದೆ. ಆದರೆ ಮಂಗಳೂರು ಗಣೇಶೋತ್ಸವ ಇರ್ಬೋದು, ಮಂಗಳೂರು ದಸರಾ ಇರ್ಬೋದು, 3 ಮೊಸರುಗುಡಿಕೆ ಉತ್ಸವಗಳು ಸ್ವಲ್ಪ ಉದ್ದ ರೂಟಲ್ಲಿ ಆಚರಣೆ ಆಗೋದರಿಂದ ಅದನ್ನು ಕಾಲಮಿತಿಯಲ್ಲಿ ಮಾಡಲಿಕ್ಕೆ ಆಗುವುದಿಲ್ಲ. ಒಂದು ಯಾಕಂತ ಹೇಳಿದರೆ ಅಂಥ ಉತ್ಸವಗಳು ನಿಮಗೆ ಸಂಜೆ 6ರ ನಂತರವೇ, ಅಂದರೆ ಸೂರ್ಯ ಮುಳುಗಿದ ನಂತರವೇ ಅದು ಆರಂಭವಾಗುವುದರಿಂದ ನೀವು ಎಷ್ಟು ಬೇಗ ಅದನ್ನು ಓಡಿಸ್ಬೇಕು ಅಂತೇಳಿ ತೀರ್ಮಾನ ಮಾಡಿದರೂ ಸಹ ಅದಕ್ಕೆ ಒಂದು ಮೆರುಗು, ವೈಭವ ಎಲ್ಲವೂ ಬರುವುದು ಕತ್ತಲಾದ ಮೇಲೆ. ಯಾಕಂತ ಹೇಳಿದರೆ ವಿವಿಧ ರೀತಿಯ ವಿದ್ಯುತ್ ದೀಪಗಳ ಅಲಂಕಾರ ಅದನ್ನೆಲ್ಲ ನೋಡಲಿಕ್ಕೆ ಅದು ಚಂದ. ಅದರಿಂದಾಗಿ ಅದನ್ನು ಆದಷ್ಟು ಕತ್ತಲೆಯಲ್ಲಿ ಮಾಡುವಂಥದ್ದು. ಅದರಿಂದ ಕೇವಲ 4 ಗಂಟೆಗಳ ಅವಧಿಯಲ್ಲಿ 6:30ಯಿಂದ ಆರಂಭವಾದ್ರಿಂದ 7 ಗಂಟೆಗೆ ಕತ್ತಲಾಗ್ತದೆ. ಅದು ಸರಿಯಾಗಿ ಕಮೆನ್ಸ್ ಆಗ್ತದೆ ಅಂತ ಇಟ್ಕೊಳ್ಳಿ. ಅಲ್ಲಿಂದ ನಿಮಗೆ 11:30 ಗಂಟೆಗಳ 4 ಗಂಟೆಗಳ ಅವಧಿಯಲ್ಲಿ ಯಾವುದೇ ಮೆರವಣಿಗೆಯನ್ನು ಮುಗಿಸ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂತ ಹೇಳಿದರೆ ನೀವು ಒಂದು ದೇವಸ್ಥಾನದಲ್ಲಿ ಆಗುವಂಥ ಒಂದು ಕಾರ್ಯಕ್ರಮವನ್ನು ಅಲ್ಲಿಯೇ 3 ಸುತ್ತು ತಿರುಗಿಸಿ ಮುಗಿಸುವುದಾದರೆ ಒಪ್ಪುವುದು. ಇದು ಆ ರೀತಿ ಅಲ್ಲ. ಕುದ್ರೋಳಿ ದೇವಸ್ಥಾನದ ನವರಾತ್ರಿ ಉತ್ಸವ ಅಂತ ಹೇಳಿದ್ರೆ ಅದು ಮಂಗಳೂರು ದಸರಾ ಅಂತ ರೀತಿಯಲ್ಲಿ ಫೇಮಸ್ ಆಗಿರುವಂಥದ್ದು. ಅದೇ ರೀತಿ ನೆಹರು ಮೈದಾನದಲ್ಲಿ ಹಿಂದೂ ಯುವ ಸೇನೆಯವರು ಸ್ಥಾಪಿಸಲ್ಪಡುವಂಥ ಗಣೇಶೋತ್ಸವ ಅದು ಮಂಗಳೂರು ಗಣೇಶೋತ್ಸವ ಅಂತ ಫೇಮಸ್ ಆಗುವಂಥದ್ದು. ಅದರ ಮೆರವಣಿಗೆ ವ್ಯಾಪ್ತಿ ದೊಡ್ಡದು. ಕುದ್ರೋಳಿದು ಎಷ್ಟು ದೊಡ್ಡ ಮೆರವಣಿಗೆ ವ್ಯಾಪ್ತಿ ಇದೆಯಾ ಅದೇ ರೀತಿ ಮಂಗಳೂರು ಗಣೇಶೋತ್ಸವದ ವ್ಯಾಪ್ತಿ ದೊಡ್ಡದು. ಹೆಚ್ಚು ಅಂದರೂ ನಿಮಗೆ ಪೊಲೀಸರು ಇಷ್ಟೆಲ್ಲ ನಿಯಮ ನಿಬಂಧನೆಗಳು ಹಾಕ್ತಾರಲ್ಲ, ಪೊಲೀಸ್ ಲೇನ್ನ ಗಣಪತಿಯನ್ನು ಪೊಲೀಸರೇ ಮಾಡುವಂಥ ಒಂದು ಉತ್ಸವ ಇದೆ. ಪೊಲೀಸ್ ಲೇನಲ್ಲಿ ಅಲ್ಲಿನ ದೇವಸ್ಥಾನದಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮಾಡಿ ಅದರಲ್ಲಿ ಆಗ್ತದೆ. ಅದರ ಮೆರವಣಿಗೆ ಸಹ ನಿಮಗೆ 11:30 ಗಂಟೆ ಒಳಗೆ ಮುಗಿಯುವುದಿಲ್ಲ, ಅದು ಸಹ 2 ಗಂಟೆ ರಾತ್ರಿ ಒಳಗೆ ಆಗ್ತದೆ. ಅವರೇ ಮಾಡುವಂಥದ್ದನ್ನು. ಅದರಿಂದಾಗಿ ಅವರು ಬೇರೆ ಇದಕ್ಕೆ ಸಮಯಾವಕಾಶವನ್ನು ನಿಗದಿಪಡಿಸಿದ್ದಾರೆ ಅಂತಂದರೆ ಅದನ್ನು ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡಬೇಕು ಅಂತ. ಇವಾಗ ಏನು ಜಿಲ್ಲೆಯಲ್ಲಿ ಅಹಿತಕರ ಘಟನೆ ನಡೆಯಬಾರದು, ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಈ ರೀತಿಯ ನಿಯಮವನ್ನು ತಂದಿದ್ದಾರೆ ಅಂತ ನೋಡಿ. ಮಂಗಳೂರಿನ ಇತಿಹಾಸದಲ್ಲಿ 10 ಹಲವು ಅಹಿತಕರ ಘಟನೆಗಳು ನಡೆದಿದೆ. ಭೀಕರವಾದ ಕೋಮು ಗಲಭೆಗಳು ನಡೆದಿದೆ. ವಾರಗಟ್ಟಲೆ ಕರ್ಫ್ಯೂ ವಿಧಿಸಿದಂತಹ ನಿದರ್ಶನಗಳು ಇದೆ. ಆದರೆ ಮಂಗಳೂರು ಗಣೇಶೋತ್ಸವದಲ್ಲಾಗಲಿ
ಕುದ್ರೋಳಿ ನವರಾತ್ರಿ ಉತ್ಸವದಲ್ಲಿ ಉತ್ಸವದಲ್ಲಾಗಲಿ, ನಿಮ್ಮ ಕೃಷ್ಣ ಜನ್ಮಾಷ್ಟಮಿ ಉತ್ಸವದಲ್ಲಾಗಲಿ ಎಲ್ಲೂ ಗಲಾಟೆ ಆದ ನಿದರ್ಶನ ಇಲ್ಲ. ಅತ್ಯಂತ ಸುಸೂತ್ರವಾಗಿ ಶಾಂತಿಯುತವಾಗಿ ಮೂರೂ ಕಾರ್ಯಕ್ರಮಗಳು ನಡೀತಾ ಇಷ್ಟು ವರ್ಷಗಳಿಂದ ನಡ್ಕೊಂಡು ಬರ್ತಿದೆ. ಪೊಲೀಸ್ ಇಲಾಖೆಯವರು ಬೇಕಾದರೆ ಅವರ ಹಿಂದಿನ ಒಂದು 25 ವರ್ಷಗಳ ದಾಖಲೆಯನ್ನು ತೆಗೆದು ನೋಡಬೇಕು. ಆ ಮೆರವಣಿಗೆಯಲ್ಲಿ ಗಲಾಟೆ ಆಗಿದೆ, ಯಾವುದಾದರೂ ಅಹಿತಕರ ಘಟನೆಗಳು ಆಗಿದೆ, ಯಾವುದಾದರೂ ಕಾರಣದಿಂದಾಗಿ ಮೆರವಣಿಗೆ ಸ್ತಬ್ಧ ಆದ ನಿದರ್ಶನ ಇದೆಯಾ ಅಂತೇಳಿ ಅಂಥ ನಿದರ್ಶನಗಳೇ ಇಲ್ಲ. 1991ರಲ್ಲಿ ಮಂಗಳೂರು ಗಣೇಶೋತ್ಸವವನ್ನು ಮಾಡಬೇಕಂತ ತೀರ್ಮಾನ ಮಾಡಿದಾಗ ಹಿಂದೂ ಯೋಜನೆಯವರು ಅದಕ್ಕೆ ಆರಂಭದಲ್ಲೇ ಆಕ್ಷೇಪಣೆ ಬಂದಿತ್ತು. ಯಾಕಂತ ಹೇಳಿದರೆ ಅದು ನೆಹರು ಮೈದಾನ, ಅದು ಕ್ರೀಡೆಗಾಗಿ ಮೀಸಲಾಗಿದ್ದಂಥ ಮೈದಾನ, ಅಲ್ಲಿ ನೀವು ಧಾರ್ಮಿಕ ಕಾರ್ಯಕ್ರಮಗಳನ್ನು ಹೇಗೆ ಮಾಡ್ತೀರಿ ಅಂತ ಹೇಳಿ ಒಂದು ಪ್ರಶ್ನೆ ಅನ್ನು ಒಂದು ವರ್ಗ ಇಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ಆಕ್ಷೇಪಣೆ ಸಲ್ಲಿಸುವಂಥ ಒಂದು ವಿಘ್ನ ಸಂತೋಷಿಗಳ ಒಂದು ವರ್ಗ ಇದೆ. ಅಂಥ ವರ್ಗ ಅದನ್ನು ಎತ್ತಿತ್ತು. ಆ ಸಂದರ್ಭದಲ್ಲಿ ರಾಜಕೀಯ ಒತ್ತಡ ಇರ್ಬೋದು, ಸ್ಥಳೀಯರ ಒತ್ತಡ ಇರ್ಬೋದು, ಅದಕ್ಕೆ ಅನುಮತಿಯನ್ನು ಕೊಡಲಾಗಿತ್ತು. ಮತ್ತು ಪೊಲೀಸ್ ಇಲಾಖೆ ಅನುಮತಿ ಕೊಡುವಾಗ ಅಲ್ಲಿ ಅದನ್ನು ಆಯೋಜನೆ ಮಾಡುವವರು ಯಾರು ಎನ್ನುವ ಬಗ್ಗೆಯೂ ವಿಚಾರಣೆ ಮಾಡಿ ಅವರಿಂದೆಲ್ಲರಿಂದಲೂ ವೈಯಕ್ತಿಕ ಬಾಂಡ್ಗಳನ್ನು ಪಡೆದು ಏನಾದರೂ ಅಹಿತಕರ ಘಟನೆ ನಡೆದರೆ ಯಾರು ಆಯೋಜಕರಿದ್ದಾರೆ ಅವರ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದರು. ಅವರು ಅದಕ್ಕೆಲ್ಲ ಒಪ್ಪಿಕೊಂಡ್ರು. ಅಲ್ಲಿಂದ ಇಲ್ಲಿಯ ತನಕ ಅಂದರೆ 32ನೇ ವರ್ಷವೋ ಏನು, ಇವತ್ತಿನವರೆಗೂ ಆ ಗಣೇಶೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಬಂದಿದೆ. ನೆಹರು ಮೈದಾನದಲ್ಲಿ ಆ 7 ದಿವಸಗಳ ಕಾಲ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಪುನಸ್ಕಾರವನ್ನು ಮಾಡಲಾಗ್ತದೆ. ಅದು ಒಂದು ಹಬ್ಬ, ಒಂದು ಜಾತ್ರೆ, ಆ ರೀತಿಯಾಗಿ ಅದು ಬದಲಾವಣೆಯಾಗಿ ಹೋಗ್ತಾ ಇದೆ. ಅದರಿಂದಾಗಿ ಅಲ್ಲಿ ನಿಮಗೆ ಯಾವುದಾದ್ರೂ ಒಂದು ಅಹಿತಕರ ಘಟನೆ ನಡೆದಿದೆ ಅಂತ ಅದ ನಿದರ್ಶನಗಳಿದ್ದರೆ ನೀವು ಅದರ ಮೇಲೆ ನಿಯಂತ್ರಣ ಹೇರುವುದು ಸರಿ. ಅದು ಅದರಷ್ಟಕ್ಕೆ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾ ಇದೆ, ಒಂದು ಶಿಸ್ತುಬದ್ಧವಾಗಿ ನಡ್ಕೊಂಡು ಹೋಗ್ತಾ ಇದೆ. ಅಂಥದ್ರಲ್ಲಿ ನೀವು ಮೊಸರಲ್ಲಿ ಕಲ್ಲು ಹುಡುಕುವಂಥ ಕೆಲಸವನ್ನು ಮಾಡೋದು ಯಾಕೆ ಎನ್ನುವುದು ಈ ದಿಶಾ ಸಭೆಯಲ್ಲಿ ಹಾಜರಿದ್ದಂತಹ ಜನಪ್ರತಿನಿಧಿಗಳ ಪ್ರಶ್ನೆ. ಜಿಲ್ಲಾಧಿಕಾರಿಗಳು ಅದಕ್ಕೆ ಸಮರ್ಪಕರ ಉತ್ತರ ಕೊಟ್ಟಿದ್ದಾರೆ. ಅದನ್ನು ನಾವು ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಯಾಕಂದರೆ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸವನ್ನು ಇನ್ನೂ ಸ್ವಲ್ಪ ಅರಿತುಕೊಳ್ಬೇಕಿದೆ ಹೊಸಬ್ರು. ಆದ್ದರಿಂದಾಗಿ ಅವರು ಅದನ್ನು ನೇರವಾಗಿ ಹೇಳಲಿಕ್ಕೆ ಆಗೋದಿಲ್ಲ, ನಾವು ಅದಕ್ಕೆ ಒಪ್ಪಲಿಕ್ಕೆ ಆಗುವುದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವರು ಪೊಲೀಸ್ ಇಲಾಖೆಯೊಂದಿಗೆ ಮಾತುಕತೆ ಮಾಡಬೇಕಾಗ್ತದೆ. ಯಾಕಂದರೆ ಕಾನೂನು ಮತ್ತು ಶಿಸ್ತು ಪಾಲನೆಯ ಜವಾಬ್ದಾರಿ ಪೊಲೀಸ್ ಇಲಾಖೆಗೆ ಇರುವಂಥದ್ದು. ನಾಳೆ ಏನಾದರೂ ಒಂದು ಸಣ್ಣ ಅಹಿತಕರ ಘಟನೆಗಳು ನಡೆದರೂ ಸಹ ಬೊಟ್ಟು ಮಾಡೋದು ಪೊಲೀಸ್ ಇಲಾಖೆಯ ಮೇಲೆ. ನೀವೇನು ಅದಕ್ಕೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಿಲ್ಲ ಅಂತೇಳಿ, ಘಟನೆ ಆಗ್ತದೆ ಅಂತ ಗೊತ್ತಿದ್ದು ನೀವು ಮುಂಜಾಗ್ರತಾ ಕ್ರಮ ಕೈಗೊಳ್ಳಿದ್ರೆ ಅದು ಪೊಲೀಸ್ ಇಲಾಖೆಯ ವೈಫಲ್ಯ ಅಂತ ಆಗ್ತದೆ. ಅದರಿಂದಾಗಿ ಅವರು ಆ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದರಿಂದಾಗಿ ಆ 3 ಕಾರ್ಯಕ್ರಮಗಳು, ಒಂದು ಮಂಗಳೂರು ಗಣೇಶೋತ್ಸವ, ಮತ್ತೊಂದು ಮಂಗಳೂರು ದಸರಾ, ಮತ್ತು ಕದ್ರಿ ಅಷ್ಟಮಿ, ತವರಷ್ಟಮಿ ಮತ್ತು ವೃಷ್ಟೋರಷ್ಟಮಿ, ಈ 3 ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೀಬೋದು. ಯಾಕಂತ ಹೇಳಿದರೆ ಒಂದು ಮೆರವಣಿಗೆಯನ್ನು ಹೊರಟ ಮೇಲೆ ಅದನ್ನು ದಾರಿ ಮಧ್ಯೆ ತಡೀಲಿಕ್ಕೆ ಯಾವ ಶಕ್ತಿಯಿಂದಲೂ ಸಾಧ್ಯ ಆಗೋದಿಲ್ಲ. ಯಾವ ಪೊಲೀಸ್ ವ್ಯವಸ್ಥೆಯು ಅಂತಹ ಒಂದು ರಿಸ್ಕ್ ತಗೊಳ್ಳಿಕ್ಕೆ ಹೋಗೋದಿಲ್ಲ. ಎಲ್ಲ ಮುಗಿದ ಆಗಿ ಬಂದ ಮೇಲೆ ಎಲ್ಲ ನವದುರ್ಗಿಯರ ವಿಗ್ರಹಗಳನ್ನೆಲ್ಲ ವಿಮರ್ಶನ ಮಾಡಿದ ಮೇಲೆ ಅದರ ಆಯೋಜಕರ ಮೇಲೂ, ಗಣಪತಿಯನ್ನು ವಿಮರ್ಶನ ಮಾಡಿದ ಮೇಲೆ ಆ ಕಾರ್ಯಕ್ರಮ ಆಯೋಜಕರ ಮೇಲೂ, ಎಲ್ಲ ಮೊಸರು ಕುಡಿಕೆ ಉತ್ಸವಗಳು ಮುಗಿದ ಮೇಲೆ ಅದಕ್ಕೆ ಸಂಬಂಧಪಟ್ಟ ಆಯೋಜಕರ ಮೇಲೂ ಒಂದು ಕೇಸು ದಾಖಲು ಮಾಡಿಕೊಳ್ಳಬಹುದೇ ಹೊರತು ಅದನ್ನು ತಡಿಲಿಕ್ಕೆ ಅಂತೂ ಆಗೋದಿಲ್ಲ. ಎಲ್ಲಿವರೆಗೆ ಪೊಲೀಸ್ ಇಲಾಖೆಯ ಬಲ ಇದೆ ಅಂತ ಹೇಳಿದರೆ, ಎಲ್ಲ ರೀತಿಯಲ್ಲೂ ನಾವು ಬಲಿಷ್ಠರು ಅಂತ ತೋರಿಸಿಕೊಳ್ಳುವಂಥ ನೆಪದಲ್ಲಿ ಪೊಲೀಸರು ಆಗಿಂದಾಗೆ ಇಂತಹ ಒಂದೊಂದು ಸುತ್ತೋಲೆಗಳನ್ನು, ಆದೇಶಗಳನ್ನು, ಸೂಚನೆಗಳನ್ನು
ಹೊಡೆಸ್ತಾ ಇರ್ತಾರೆ. ಹಾ. ಅವರಿಗೆ ಇವತ್ತಿನವರೆಗೂ ಬೆಳಿಗ್ಗೆ 5:30 ಗಂಟೆಗೆ ಓಪನ್ ಆಗುವ ವೈನ್ ಶಾಪ್ಗಳನ್ನು ನಿಲ್ಲಿಸಲಿಕ್ಕೆ ಆಗಲಿಲ್ಲ. ರಾತ್ರಿ 2 ಗಂಟೆಯವರೆಗೆ ಓಪನ್ ಇರುವಂತಹ ಬಾರ್ ಪಬ್ಗಳನ್ನು ನಿಲ್ಲಿಸಲಿಕ್ಕೆ ಆಗಲಿಲ್ಲ. ಅದರಿಂದಾಗಿ ಅವರ ಶಕ್ತಿ ಪ್ರದರ್ಶನಗಳು ಏನು ಇದ್ದರೂ ಸಹ ಅದು ಸಾರ್ವಜನಿಕವಾಗಿ ನಿಮಗೆ ಭೀತಿ ಹುಟ್ಟಿಸುವ ಪ್ರಯತ್ನವೇ ಹೊರತು ಮತ್ತೇನೂ ಅಲ್ಲ. ಇವತ್ತಿಗೂ ನಾವು ಹೇಳ್ತೇವೆ, ನೀವು ಬೆಳಿಗ್ಗೆ 5:30 ಗಂಟೆ 6 ಗಂಟೆಗೆ ಓಪನ್ ಆಗುವ ವೈನ್ ಶಾಪ್ಗಳನ್ನು ನಿಲ್ಲಿಸೊಮ್ಮೆ ಅಂತ. ವೈನ್ ಶಾಪ್ಗಳು ಅದು 9:30 ಗಂಟೆಗೆ ಓಪನ್ ಆಗಬೇಕು, ಅದು ಈಗ 6:30 ಗಂಟೆಗೆ ಓಪನ್ ಆಗುತ್ತೆ. 10:30 ಗಂಟೆಗೆ ಬಾರ್ಗಳು ಕ್ಲೋಸ್ ಆಗಬೇಕು, ಅದು ಹೇಗೆ 2 ಗಂಟೆವರೆಗೆ ಓಪನ್ ಇರ್ತದೆ. ಅದರಿಂದಾಗಿ ಅದನ್ನೇ ನಿಲ್ಲಿಸಲಿಕ್ಕೆ ಆಗುದಿಲ್ಲ. ಅದು ಕಣ್ಣಿಗೆ ಕಾಣುವಂಥ ಸತ್ಯ ಮತ್ತು ನಿರಂತರವಾಗಿ ಇರುವಂಥದ್ದು. ಅಂಥದ್ದನ್ನೇ ಅವರಿಗೆ ನಿಲ್ಲಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವುದಾದ್ರೂ ಬೈಕಿನವ ಹೆಲ್ಮೆಟ್ ಹಾಕದೆ ಹೋಗಿದ್ದಾನೆ ಅಂತ ಹೇಳಿದ ಕೂಡಲೇ ಅವರನ್ನು ಹೋಗಿ ಹಿಡಿಯುವಂತಹ ಒಂದು ಸಾಹಸ ಪ್ರವೃತ್ತಿಯನ್ನೆಲ್ಲ ಮಾಡ್ತಾರೆ ಹೊರತು ಬೇರೆ ಬೇರೆ ಕಡೆಗಳಲ್ಲಿ ಆಗುವಂತಹ ಕಾನೂನು ಅನ್ನು ಉಲ್ಲಂಘಿಸುವ ಕೃತ್ಯಗಳನ್ನು ನಿಯಂತ್ರಣ ಮಾಡಲಿಕ್ಕೂ ಸಾಧ್ಯ ಆಗೋದಿಲ್ಲ. ನೀವು ಅದನ್ನು ಕರ್ಬು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ನಮಗೂ ಸಹ ಆಗುತ್ತೆ. ಅದನ್ನು ನಿಯಂತ್ರಣ ಮಾಡ್ಬೋದು, ಪ್ರಕಾರವಾಗಿ ಮಾಡಬೇಕು. ನಿಮಗೆ ಆ ಸುಪ್ರೀಂ ಕೋರ್ಟ್ನ ಆದೇಶ ಬಂದಾಗಲೇ ನಿಮಗೆ ಯಕ್ಷಗಾನಕ್ಕೆ ತೊಂದರೆ ಆಯಿತು ಅಂತ ಆಯಿತು. ರಾತ್ರಿ ಯಕ್ಷಗಾನ ಮಾಡುವಾಗೆ ಇಲ್ಲ ಅಂತೇಳಿ ಅದರಲ್ಲಿ ಮಾರ್ಪಾಡಾಯಿತು. ಕಾಲಮಿತಿ ಯಕ್ಷಗಾನ ಬಂತು. ಅದು ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿದ್ದು ಇದೆ. ಈಗ ಪುನಃ ಯಕ್ಷಗಾನಕ್ಕೆ ಅದೊಂದು ಕಲೆ ಎನ್ನುವ ನಿಟ್ಟಿನಲ್ಲಿ ಅದಕ್ಕೂ ಒಂದು ಅನುಮತಿ ಬಂದಿದೆ. ಅದರಿಂದಾಗಿ ನಿಮಗೆ ಯಾವುದೇ ಒಂದು ಉತ್ಸವಗಳನ್ನು ಮಾಡುವಾಗ ನೀವು ಅದನ್ನು 11 ಗಂಟೆಯ ಒಳಗೆ 11:30 ಗಂಟೆಯ ಒಳಗೆ ಮುಗಿಸುತ್ತೆ ಹೇಳಿಕ್ಕಾಗಲ್ಲ. ಈಗ ಧಾರ್ಮಿಕ ವಿಚಾರ ಅಂತ ಹೇಳ್ತೇವೆ ನಾವು. ದೈವಾರಾಧನೆ ನಮ್ಮಲ್ಲಿ ಹಾಸುಹೊಕ್ಕಾಗಿ ಬಂದಂಥ ಪ್ರತಿ ಊರಲ್ಲೂ ದೈವಸ್ಥಾನಗಳಿವೆ. ಅದಕ್ಕೆ ವಾರ್ಷಿಕ ನೇಮ ಕೋಲ ಇಂಥದ್ದೆಲ್ಲ ಆಗ್ತಾ ಇರ್ತದೆ. ಆದ್ದರಿಂದ ನೀವು ಅದನ್ನು 11 ಗಂಟೆಗೆ ಮುಗಿಸಿ ಅಂತ ಹೇಳಲಿಕ್ಕೆ ಆಗ್ತದ? ಆಗುದಿಲ್ಲ. ಅಲ್ಲಿ ನೀವು ಗಗ್ಗರ ಕಟ್ಟುವುದು 11 ಗಂಟೆಗೆ, ಯಾಕಂದ್ರೆ ಅದಕ್ಕಿಂತ ಮೊದಲಿನ ಕೆಲವು ಕ್ರಿಯೆಗಳಿರ್ತದೆ, ಅದನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಹೋಗಬೇಕು. ಅದರಿಂದ ಅದು ಬೆಳಗಿನವರೆಗೆ ಆಗ್ತದೆ. ಅಷ್ಟು ಹೊತ್ತು ನಿಮಗೆ ಮೈಕ್ ಸೆಟ್ ಆನ್ ಆಗಿರ್ತದೆ, ಮಾತುಕತೆಗಳಿರ್ತದೆ, ಬ್ಯಾಂಡ್ ವಾದ್ಯಗಳಿರ್ತವೆ. ಅದರಿಂದ ಅದನ್ನೆಲ್ಲ ನಿಮಗೆ ಟೈಮಿಂಗ್ಸ್ ಫಿಕ್ಸ್ ಮಾಡಿಕೊಂಡು ನಿಯಂತ್ರಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇದೀಗ ಸುದ್ದಿಗೊಂದು ಗುದ್ದುವಿನಲ್ಲಿ ಚಿಕ್ಕ ವಿರಾಮ. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest Smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theaters are equipped with contemporary equipments, high-tech intensive care units, neo and postnatal units, burns unit, cath lab
and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Ideal ice cream, milky way to your heart. Embellished with a variety of fruits and flavored with rich crunch and chips, they treat your taste buds. Ideal ice cream. B. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222533. Vasudeva Stores. Store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ಹಾಯ್ ನಾನು ಆಶೀರ್ವಾದಕ್ಕೆ ಜಾಯ್ನ್ ಆಯ್ರೆ ಬೈನಿ ಆಶೀರ್ವಾದ ಬಂಡೊಂದು ಸ್ಕೀಮ್ ಅವಟ್ಟೆ ಇಲ್ಲುಂಡು ಬೈಕ್ ಉಂಡು ಕಾರ್ ಉಂಡು ಇಲ್ಲಾಗ ಬೋಡೇನ ಮಾತ ಐಟಮ್ಲ ಉಂಡು ಗ್ಯಾರಂಟಿ ಉಂಟತ್ತ ನಂಬಿಕೆಗೆ ನನಂಜಿ ಪುದರೆ ಆಶೀರ್ವಾದ ಯಾನ ಸೇರ್ದೆ ನಿಕ್ಲ ಸೇರ್ಲವೇ ತುಳುನಾಡದ ಮಾಂತ ಬಂದಲಿಗಳ ಸೊಲ್ಮೇಲು ಆಶೀರ್ವಾದ 2.0 ಯಾನ ಸೇರ್ದೆ ನಿಕ್ಲ ಸೇರ್ಲಿ. ಆಹಾ, ಶೈನಿಂಗ್ ಆದ್ರೆ ಏನೋ ಮಿಸ್ಸಿಂಗ್. ಇದು ಹೊಳಿತಿದೆ ನಿಮ್ ಥರಾನೆ, ನೀನು ಸಹ ಹೊಳಿತಿದೆಯಾ? ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ, ಬದಲಾವಣೆ ಹೊಳೆಯುತ್ತಿದೆ.